ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳನ್ನು ಆತ್ಮೀಯವಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತಿಸಿಕೊಂಡು ಇವತ್ತು ನಾವು ಕರೆದಿರುವಂಥ ಪತ್ರಿಕಾಗೋಷ್ಠಿಯ ಉದ್ದೇಶ ಅಂತ ಹೇಳಿದರೆ ನಮ್ಮ ಪುತ್ತೂರು ತಾಲೂಕು ಬಿಲ್ಲವ ಸಂಘದಲ್ಲಿ ಪುತ್ತೂರು ತಾಲೂಕು ಮಹಿಳಾ ವೇದಿಕೆಯ ವತಿಯಿಂದ ಪ್ರತಿ ವರ್ಷ ನಾವು ಆಟಿಕೂಟ ಒಂದು ಆಟಿಯ ತಿಂಗಳಲ್ಲಿ ಒಂದು ವಿಶೇಷ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ. ಆ ಪ್ರಯುಕ್ತ ಈ ವರ್ಷ ಕೂಡ ಆ ಕಾರ್ಯಕ್ರಮ ಈಗಾಗಲೇ ನಾವು ಆಯೋಜನೆ ಮಾಡಿದ್ದೇವೆ. ಅದರ ಒಂದು ಪ್ರಚಾರ ತಮ್ಮಿಂದ ದೊಡ್ಡ ಮಟ್ಟದಲ್ಲಿ ತಾವು ಪ್ರಚಾರ ಕೊಡಬೇಕು. ನಮ್ಮ ಕಾರ್ಯಕ್ರಮ ಕೂಡ ದೊಡ್ಡ ಮಟ್ಟದ ಕಾರ್ಯಕ್ರಮ. ಇದೇ ಬರುವ ತಾರೀಕು 11 ಆಗಸ್ಟ್ 11ನೇ ತಾರೀಕು ಆದಿತ್ಯವಾರ ಈ ವರ್ಷದ ನಮ್ಮ ಆಟಿಕೂಟ ಕಾರ್ಯಕ್ರಮ, ಆಟಿದ ನೆಂಪುದ ಕೂಟ ಅಂತೇಳುವ ಒಂದು ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಸಲು ಅದು ಪುತ್ತೂರು ಸಂಘದ ಬಿಲ್ಲವ ಸಂಘದ ನೇತೃತ್ವದಲ್ಲಿದ್ದರೂ ಕೂಡ ಅದರ ನೇತೃತ್ವವನ್ನು ವಹಿಸುವರು ಪುತ್ತೂರು ಮಹಿಳಾ ವೇದಿಕೆಯವರು. ಈ ಸಲ ಕೂಡ ಅವರ ನೇತೃತ್ವದಲ್ಲಿ ಭಾರಿ ಉತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಸಭಾ ಕಾರ್ಯಕ್ರಮದ ಒಟ್ಟಿಗೆ ಅದರೊಟ್ಟಿಗೆ ಆಟಿಗಳಂಜ ನಲಿಕೆ, ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ನಮ್ಮ ಹಿಂದಿನ ಕಾಲದ ಆಟಿಯ ಒಂದು ನೆನಪನ್ನು ಮಾಡುವಂಥ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದರೊಟ್ಟಿಗೆ ಸಾಧಕರಿಗೆ ಸನ್ಮಾನ ಮಾಡುವಂಥ ಅದು ವಿಶೇಷವಾಗಿ ಅಂತ ಹೇಳಿದರೆ ಏನು ನಮ್ಮ ಒಂದು ಬಿಲ್ಲವ ಸಮಾಜ ಅಂತ ಹೇಳಿದರೆ ನಾವು ದೇವಿ ವೈದ್ಯತೆಯ ಒಂದು ಕುಟುಂಬದವರು. ನಾವು ಅದರಲ್ಲಿ ಇದಕ್ಕೆ ನಾಟಿ ವೈದ್ಯಕ್ಕೆ ಹೆಚ್ಚಿನ ಒತ್ತು ಕೊಡುವಂಥ ಸಂದರ್ಭದಲ್ಲಿ ಯಾರು ಹಿರಿಯ ನಾಟಿ ವೈದ್ಯರಿದ್ದಾರೆ ಅವರನ್ನು ಒಂದು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ. ಅದರೊಟ್ಟಿಗೆ ಭಾರಿ ಕಷ್ಟದಲ್ಲಿ ತಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಕೊಡಿಸಿ ಒಂದು ಉನ್ನತ ಮಟ್ಟಕ್ಕೆ ಏರಿಸಿದಂಥ ಆ ಕುಟುಂಬವನ್ನು ಅವರ ಮಕ್ಕಳು ಮತ್ತು ಅವರ ಇಡೀ ಕುಟುಂಬವನ್ನು ಒಂದು ಗುರುತಿಸುವ ಸನ್ಮಾನ ಮಾಡುವಂಥ ಕಾರ್ಯಕ್ರಮ. ಅದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಮಹಿಳಾ ವೇದಿಕೆಯ ಸಂಚಾಲಕರಾದ ಉಷಾನ್ ಚಂದ್ರವರು ನೀಡಲಿಕ್ಕಿದ್ದಾರೆ. ಇವತ್ತು ಬಿಲ್ಲವ ಸಂಘದ ಒಂದು ಆಶ್ರಯದಲ್ಲಿ ಬಿಲ್ಲವ ಮಹಿಳಾ ವೇದಿಕೆಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಆಟಿದ ನೆಂಪು ಎಂಬ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದಂತಹ ಸತೀಶ್ ಕಡಿಂಜಿಯವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಅದೇ ರೀತಿ ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಲ್ಲವ ಮಹಿಳಾ ವೇದಿಕೆಯ ಅಧ್ಯಕ್ಷರಾದಂತಹ ವಿಮಲ ಸುರೇಶ್ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಆ ದಿನ ವಿಶೇಷವಾಗಿ ಗಣ್ಯ ಅತಿಥಿಗಳಾಗಿ ಭಾಗವಹಿಸುವವರು ನಮ್ಮ ಜೊತೆ ಎಸ್ ವಿಜಯಪ್ರಸಾದ್ ಡಿವೈಎಸ್ಪಿ ಅವರು ಬಂಟ್ವಾಳ ವಿಭಾಗ, ಇವರು ಕೂಡ ಈ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಆ ದಿನ ಮೊದಲಿನ ಆಟಿಯ ವಿಶೇಷತೆಯ ಬಗ್ಗೆ, ಆಟಿ ಅಂದರೆ ಏನು ಅದರ ನುಡಿಕಟ್ಟನ್ನು ಹೇಳಲಿಕ್ಕೆ ಬರುವವರು ನಮ್ಮ ತುಕಾರಾಮ್ ಪೂಜಾರಿ ಅವರು, ಅಧ್ಯಕ್ಷರು ರಾಣಿ ಹಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಬಂಟ್ವಾಳ, ಇದರ ಅಧ್ಯಕ್ಷರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳಾಗಿ ಹರೀಶ್ ಕುಮಾರ್ ಅವರು ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿ, ಅದೇ ರೀತಿ ರಕ್ಷಿತ್ ಶಿವರಾಮ್ ಅವರು ಬೆಸ್ಟ್ ಫೌಂಡೇಶನ್ನ ಅಧ್ಯಕ್ಷರು, ಅದೇ ರೀತಿ ಮಮತಾ ಸಂಜು ಪೂಜಾರಿ ಬಿಲ್ಲವ ಮಹಿಳಾ ವೇದಿಕೆ ವಿಟ್ಲ ಇದರ ಅಧ್ಯಕ್ಷರು ನಮ್ಮ ಜೊತೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಅದರ ಜೊತೆಗೆ ಇನ್ನು ಸರಿತಾ ಜನಾರ್ದನ ಎಂಬ ಶಿಕ್ಷಕಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿ ಆಟಿಯ ವಿಶೇಷತೆಯ ಬಗ್ಗೆ ಅವರ ಹಿತವಚನಗಳನ್ನು ಹಾಗೂ ಅವರ ಮನಸ್ಸಲ್ಲಿ ಬಂದಂತಹ ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು 11 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದಲ್ಲಿ ವಿಶೇಷತೆ ಏನು ಅಂತ ಹೇಳಿದರೆ, ನಮ್ಮ ನಾರಾಯಣಗೌಡಗಳ ಒಂದು ಸಂದೇಶ ಇತ್ತು, ವಿದ್ಯೆಯಿಂದ ಸ್ವತಂತ್ರರಾಗಿರಿ ಮತ್ತು ಸಂಘಟನೆಯಿಂದ ಬಲಿತರಾಗಿರಿ ಅಂತೇಳಿ. ಅವರ ಒಂದು ಸಂದೇಶವನ್ನು ಸಮಾಜದಲ್ಲಿ ಸಾರುವಂತಹ ದೃಷ್ಟಿಯಿಂದ ಬಡತನದಲ್ಲಿ ವಿದ್ಯೆ ಕಲಿಸಿ ಬೀಡಿ ಕಟ್ಟಿ ಅಥವಾ ಬೇರೆಯವರ ಮನೆಗೆ ಕೆಲಸಕ್ಕೆ ಹೋಗಿ ಮಕ್ಕಳಿಗೆ ವಿದ್ಯೆ ಕೊಟ್ಟು ಇವತ್ತು ಅಂತಹ ವಿದ್ಯೆ ಕೊಟ್ಟಂತಹ ಮಕ್ಕಳು ಸಮಾಜದಲ್ಲಿ ಒಂದು ಸರಕಾರಿ ಕ್ಷೇತ್ರದಲ್ಲಿ ಮತ್ತು ಸಹಕಾರದ ಉದ್ಯೋಗದಲ್ಲಿ ಉನ್ನತ ಶ್ರೇಣಿಯಲ್ಲಿ ಇರುವವರು ಯಾವ ರೀತಿ ಇದ್ದಾರೆ ಅಂತ ಹೇಳೋದನ್ನು ಸಮಾಜಕ್ಕೆ ತೋರ್ಪಡಿಸುವ ದೃಷ್ಟಿಯಿಂದ ಆ ಇಡೀ ಕುಟುಂಬವನ್ನು ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ವಿದ್ಯೆಯಿಂದ ನಾವು ಸ್ವತಂತ್ರ ಆಗ್ಬೋದು, ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳೋದನ್ನು ಅವರ ಮಾತಲ್ಲೇ ತಮಗೆ ತಿಳಿಯಪಡಿಸಲಿಕ್ಕಿದ್ದೇವೆ. ಅದೇ ರೀತಿ ಇನ್ನೊಂದು ವಿಶೇಷತೆ, ಕುಟುಂಬ ತಾರನಾಥ್ ಅಂತೇಳಿ ಎಇ ಬಂಟ್ವಾಳ ವಿಭಾಗದಲ್ಲಿ ಒಬ್ಬ ಎಇ ಆಗಿದ್ದಾರೆ. ಇನ್ನೊಬ್ಬರು ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. 2 ಕುಟುಂಬವನ್ನು ಗೌರವಿಸ್ತಿದ್ದೇವೆ. ಮತ್ತು ಇನ್ನೊಂದು ಸೇನೆಯಲ್ಲಿರುವಂತಹ ಒಂದು ಕುಟುಂಬ, ಅವರ ಮಗವನ್ನು ಕಲಿಸಿ ಇವತ್ತು
ಸೇನೆಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಅವರು ಸೇವೆ ನೀಡ್ತಾ ಇದ್ದಾರೆ, ದೇಶ ಸೇವೆ ಮಾಡ್ತಾ ಇದ್ದಾರೆ, ಅವರನ್ನು ಗುರುತಿಸುವ ಕುಟುಂಬ. ಇನ್ನೊಂದು ಮೊದಲು ನಮ್ಮ ಬಿಲ್ಲವ ಸಮಾಜ ಹೇಗೆ ದೇವಿಬದ್ಧತೆಯವರು ತಾವು ಆಯುರ್ವೇದ ಔಷಧನ ಕೊಟ್ಟು ಎಷ್ಟೋ ಜನರ ಜೀವ ಉಳಿಸಿದವರು. ಅಂತಹ ಒಂದು ಮಹಿಳೆಗೆ ಗೌರವ ಕೊಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಇವತ್ತು ನಾಟಿ ವೈದ್ಯವನ್ನು ಗೌರವಿಸುವ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಅದರ ಜೊತೆಗೆ ವಿಶೇಷವು 3 ಜನರಿಗೆ 3 ಕ್ಷೇತ್ರದಲ್ಲಿ 3 ಜನರಿಗೆ ನಾಟಿ ವೈದ್ಯ ಒಬ್ರು ಹೆಸರು ನಾಟಿ ವೈದ್ಯ ಕಮಲ ಅಂತ ಹೇಳುವರು. ಅವರು ನಮ್ಮ ಶಿರಾಡಿ ಭಾಗದವರು. ಅದರ ಜೊತೆಗೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ನಮ್ಮ ಬಿಲ್ಲವ ಸಂಘದಲ್ಲಿ ಬಿಲ್ಲವ ಸಮುದಾಯ ಭವನ ಉಂಟು. ಅದರಲ್ಲಿ ಎಷ್ಟೋ ಮಂದಿ ವಿವಾಹ ಜೀವನಕ್ಕೆ ನಮ್ಮಲ್ಲಿ ಮದುವೆ ನಮ್ಮ ಸಂಘದಲ್ಲಿ ಆಗಿದೆ. ಅಂತಹ ಎಲ್ಲ ಮದುಮಗಳನ್ನು ನಾವು ಆಟಿತಮ್ಮನಕ್ಕೆ ಕೂಡ ಆಹ್ವಾನಿಸ್ತಿದ್ದೇವೆ. ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಗುರುತಿಸುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇದರ ಜೊತೆಗೆ ವಿಶೇಷತೆ ಏನು ಅಂತ ಹೇಳಿದ್ರೆ, ಆಟಿಕೆಲಿಂಜ ನಲಿಕೆಯನ್ನು ನಾವು ಮಕ್ಕಳಿಗೆ ತೋರಿಸಬೇಕು. ಅಂದರೆ ಕೆಲವು ಸಿಟಿಯಲ್ಲಿದ್ದ ಮಕ್ಕಳಿಗೆ ಗೊತ್ತಿರುವುದಿಲ್ಲ ಆ ಆಟಿಕೆಲಿಂಜ ನಲಿಕೆ ಯಾಕೆ, ಅದರ ವಿಶೇಷತೆ ಏನು, ಆಟಿಕೆಲಿಂಜ ಯಾಕೆ ಬರ್ತಾ ಇದ್ದಾರೆ ಎಂಬ ಪ್ರತಿಯೊಂದು ಪರಂಪರೆಯನ್ನು ತಿಳಿಸುವ ಉದ್ದೇಶದಿಂದ ನಾವು ಲೈವ್ ಆಗಿ ಆಟಿಕೆಲಿಂಜ ನಲಿಕೆಯನ್ನು ಕೂಡ ಅವರ ಸಮುದಾಯದವರನ್ನೇ ಕರೆದು ತೋರ್ಪಡಿಸುವಂತಹ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಈ ಸಭಾ ಕಾರ್ಯಕ್ರಮದ ಬಳಿಕ ನಮ್ಮಲ್ಲಿ ವಿಶೇಷತೆಯ ಏನು ಅಂತ ಹೇಳಿದರೆ, ಎಲ್ಲರಿಗೂ ಕೂಡ ಹಿಂದಿನ ಅಂದರೆ ನಿಜವಾಗಿ ಏನು ಅಂತ ಹೇಳಿದರೆ ಫಾಸ್ಟ್ ಫುಡ್ಗಳೆಲ್ಲ ನೈಜ ಫುಡ್ಗಳು ಏನುಂಟು ಅದರ ತಿಂಡಿ ತಿನಿಸುಗಳ ಒಂದು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರ ಬರಬೇಕು. ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಳಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತಾ, ಮೊದಲು ಕೂಡ ನಮಗೆ ಮಾಧ್ಯಮದವರು ಈ ಆಟಿಕುಟ್ಟ ಅಂತ ಹೇಳಿದ್ದು ನಮ್ಮಲ್ಲಿ ಸ್ಟಾರ್ಟ್ ಆದ ತುಳು ಅಕಾಡೆಮಿ ಅಧ್ಯಕ್ಷರಾದಂತಹ ನಮ್ಮ ಪಾಲ್ತಾಡಿ ರಾಮಕೃಷ್ಣ ಆಚಾರ್ ಅವರ ನೇತೃತ್ವದಲ್ಲಿ ಪ್ರಥಮವಾಗಿ ನಾವು ಬಿಲ್ಲವ ಸಂಘದಲ್ಲಿ ಆರಂಭಿಸಿದ್ದು ನಮಗೆ ತುಂಬ ಹೆಮ್ಮೆ. ಅದು ವರ್ಷ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ಹೊಸ ಹೆಸರಿನೊಂದಿಗೆ ಹೊಸ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇವತ್ತು ಬಂದಿದ್ದೇವೆ. ನಿಮ್ಮೆಲ್ಲ ಸಹಕಾರವನ್ನು ಮತ್ತೊಮ್ಮೆ ಕೋರ್ತಾ ಇದ್ದೇವೆ. ಇದು ಜಾನಪದ ಕ್ರೀಡೆಯಾಗಿ ನಮ್ಮ ಕಂಬಳವು ಎಲ್ಲ ಕಡೆ ಪ್ರಸಿದ್ಧಿಯನ್ನು ಪಡ್ತಾ ಇದೆ. ಆ ಕಂಬಳದ ಮನೆತನದವರ ಒಂದು ವಿಶೇಷವಾದ ಇಡೀ ಕುಟುಂಬವನ್ನು ಕರೆದು ಅವರಿಗೊಂದು ಗೌರವಾರ್ಪಣೆಯನ್ನು ಕೂಡ ಈ ಒಂದು ನಮ್ಮ ತುಳುನಾಡಿನ ಒಂದು ಕಂಬಳವನ್ನು ಉಳಿಸುವ ನಿಟ್ಟಿನಲ್ಲಿ ನಾವು ಅದಕ್ಕೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಆ ಕಂಬಳದವರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಬಾಲಪ್ಪ ಪೂಜಾರಿ ಅವರು. ಈಗ ಕೂಡ 2 ಜೊತೆ ಇದು ಕೋಣಗಳು ಉಂಟು ಅವರ ಹತ್ರ. ಈ ಕಳೆದ ವರ್ಷ ಮದುವೆ ಆದವರ ಕಲಿಯುವುದು ನೀವು ಕಳೆದ ವರ್ಷ ಆಟಿಯಿಂದ ನಂತರ ಈ ಆಟಿವರೆಗೆ ಪುತ್ತೂರು ಬಿಲ್ಲವ ಸಂಘದ ಸಭಾಭವನದಲ್ಲಿ ನಾರಾಯಣ ಗುರುಗಳ ಒಂದು ಇದರಲ್ಲಿ ಮದುವೆ ಆದಂತಹ ಎಲ್ಲರನ್ನು ಕರೀತೇವೆ. ಈ ಕುಟುಂಬ ಸನ್ಮಾನ ಅದು ಈಗ ಯಾಕೆ ಆ ರೀತಿ ಮಾಡ್ಕೊಳ್ಬೇಕು? ಸಾಮಾನ್ಯವಾಗಿ ಸಹಾಯ ಮಾಡಿದವರು ಸನ್ಮಾನ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಕುಟುಂಬ ಸನ್ಮಾನ ಇದು ವಿಶೇಷ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಾಧನೆ ಮಾಡಿದ ಮಕ್ಕಳನ್ನು ಮಾತ್ರ ಗುರುಸ್ತೇವೆ. ಅವರ ತಂದೆ ತಾಯಿಯ ಇದರ ಪರಿಶ್ರಮ ಯಾರಿಗೂ ಗೊತ್ತಿರುವುದಿಲ್ಲ. ಇವತ್ತು ಮಕ್ಕಳು ಆ ಸಾಧನೆ ಮಾಡಬೇಕಾದ್ರೆ ಅವರ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ. ಅಂದರೆ ಇಂದಿನ ಕಾಲದಲ್ಲಿ ಬಡತನದಲ್ಲಿ ವಿದ್ಯೆ ಕೊಡುವಂಥದ್ದು ದೊಡ್ಡದು. ನಮ್ಮ ಗುರುಗಳು ಸಂದೇಶ ಕೊಟ್ಟದೇ ಅದೇ ಎಂತ ಹೇಳಿದ್ರೆ, ನೀವು ವಿದ್ಯೆ ಕೊಡಬೇಕು, ಅದರಿಂದ ನೀವು ಸ್ವತಂತ್ರರಾಗಿರ್ತ. ಅದನ್ನು ಮಾಡಿದ ಕುಟುಂಬವನ್ನು ಗೌರವಿಸಿದ್ರೆ ಇಡೀ ಸಮಾಜ ಮೋಟಿವೇಟ್ ಆಗ್ತಾರೆ. ನಮ್ಮ ಮಕ್ಕಳನ್ನು ಕಲಿಸಬೇಕು ಅಂತ ಹೇಳೋ ಒಳ್ಳೆಯ ಸಂದೇಶ ಕೊಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಆ ಕಾರ್ಯಕ್ರಮ ಕುಟುಂಬವನ್ನು ಗುರುತಿಸಿ ಮತ್ತು ಆ ಯಾರು ಬೆಳೆದಿದ್ದಾರೆ ಅವರನ್ನು ಸಹ ಕಲಿಸ್ತೇವೆ. ನಾವು ಈಗ ಒಬ್ಬ ಅಧಿಕಾರಿಯಾಗಿದ್ದರೆ ಅವರ ಕುಟುಂಬ ಮತ್ತು ಅವರನ್ನು ಇದೊಂದು ಒಳ್ಳೆ ವಿಚಾರ, ಚೆನ್ನಾಗಿದೆ. ಮುಂದೆ ಹಾಗೆ ಆಗ್ತದೆ ಎಲ್ಲರೂ ಕೂಡ. ನೀವು ಸ್ಟಾರ್ಟ್ ಮಾಡಿದ್ರೆ ಇನ್ನು ಉಳಿದವರು ಕೂಡ ಅದನ್ನೇ ಮಾಡಿದ್ದಾರೆ. ಯಾಕಂದ್ರೆ ಮಕ್ಕಳು ಸಹ ಅವರನ್ನು ಗುರುತಿಸಿದ್ರೆ ಹಾರಾಗ್ತಾರೆ. ಆದ್ರೆ ಅದರ ಹಿಂದೆ ತಂದೆ ತಾಯಿಯ ಶ್ರಮ ಇರ್ತದೆ. ಅವರು ವಿದ್ಯೆ ಕೊಡ್ಬೇಕಂದ್ರೆ ಅವರು ಯಾರ್ದೋ ಮನೆಗೆ ಹೋಗಿದ್ದಾರೆ. ಅಂದ್ರೆ ನಾನು ಹೇಳಿದ ಕುಟುಂಬ ಬೀಡಿ ಕಟ್ಟಿದ ಕುಟುಂಬ ಯಾರ್ದು ಮನೆಗೆ ಹೋಗಿ, ಅದು ಸಹ ನಮ್ಮ ಬಿಲ್ಲವ ಸಂಘದ ಪ್ರತಿ ಒಂದು ಸ್ಕಾಲರ್ಶಿಪ್ನ ಹಣವನ್ನು ತಗೊಂಡು ಆ ಒಂದು ತಾರನಾಥ್ ಅಂತ ಹೇಳುವ ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡಿ ಲಾಸ್ಟಿಗೆ JE ಆಗಿ ಎಡಬಲಿಯಾಗಿ ಈಗ AE ಆಗಿ ಬಂಟಲ್ಲಿ ಕಾರ್ಯ. ಅವರ ಮಾತಲ್ಲೇ ಅವರು ನಮ್ಮ ನೆಲ್ಲೇಡಿಯವರು. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ